ಸಮರ್ಪಯಾಮಿ ಆವಡು ವಿಶೇಷವಾದ ಭಕ್ತಿಪೂರ್ವಕವಾದ ಮನಸ್ಸು ರೋಜಿನ ಸಂಕಲ್ಪ ರಾಣಿ ಕೆರೆ ಅದ ತುಂಬ ಹಿರಿಯ ಪೂರ್ವಜರದ ಬರ್ತನಂಚಿನ ಕೆರೆ ಅವೇ ಪ್ರಕಾರ ಅವೇ ಅವೇ ಪ್ರಕಾರ ಐದು ಮಾತೈತೆ ಜೀರ್ಣೋದ್ಧಾರ ಮನ್ಪುಣಿಂದ ಪ್ರಕಾರ ಸನ್ಮಾನ್ಯ ಶಾಸಕರ ಬೈದೆ ಪ್ರಕಾರ ಯಾರ ಮುಖಾಂತರ ಮಾತ ಐನ ನಮ್ಮ ಜೀರ್ಣೋದ್ಧಾರ ಮನ್ಪರಲ್ಲ ಐದು ಬರ್ಪಂಚಿನ ವಿಘ್ನ ವಿಪತ್ತು ದೋಷ ಇತ್ತು ನಂಡ ಐದು ಮಾತ ನಾಗದೇವೆಲ್ಲ ಆ ಸೋಮನಾಥ ದೇವರ ಸಂಪೂರ್ಣವಾದ ನಿವಾರಣೆ ಮಂತು ಕುರಿದು ಪುಲ್ಲುಡು ಆ ಕೆಲಸ ಕಾರ್ಯನ ಮಾತ ಪುಲ್ಲುಡು ಮನ್ಪಾದ ಪಂಚಿನ ಭಾಗ್ಯ ಆ ನಾಗದೇವರು ಅನುಗ್ರಹಿಸಾದ ಕುರಿತು ಆರೆಗಳತೆ ಜನಸೇವೆ ಈ ಸಮಾಜ ಎಡ್ಡ ರೀತಿಯ ಉನ್ನತ ಸ್ಥಾನಮಾನ ಗೌರವಲ್ಲ ಆರ್ನ ಮನಸ್ಸರ ಸಂಕಲ್ಪ ನನ್ನ ದುಂಬು ಇಂಚಿಂಚ ಅಭಿವೃದ್ಧಿ ಕೆಲಸ ಮಾತ ಮನ್ಪುಡು ಸಂಕಲ್ಪ ಉಂಟು ಅವಾಗ ಆ ಸೋಮನಾಥ ದೇವರ ಅನುಗ್ರಹದಲ್ಲ ಆ ನಾಗದೇವರ ಅನುಗ್ರಹದಾರ ಆ ಕೆಲಸ ಕಾರ್ಯ ಮಾತ ನಿರ್ವಿಘ್ನವಾದ ಆರ್ನ ಕೈಟ್ ನನ್ನ ಹೆಚ್ಚಾದ ಮನ್ಪಾವನಂಚಿನ ಭಾಗ್ಯ ನಾಗದೇವರು ಸಂಪೂರ್ಣವಾದ ಆರ್ನ ಪಾಲಿಗೆ ಅನುಗ್ರಹಿಸಾದ ಸದಾಕಾಲ ರಕ್ಷಣೆ ಮಾಡಿಕೊಂಡು ಕೆಲಸ ಕಾರ್ಯನ ಮಾತ ನಿರ್ವಿಘ್ನವಾದ ಫುಲ್ಲುಡು ನಮ್ಮ ಕೈಟ್ ಮನ್ಪಾವನಂಚಿನ ಭಾಗ್ಯನ ನಾಗದೇವಲ್ಲ ಕ್ಷೇತ್ರ ಕಾಂಚಿನ ಸೋಮನಾಥ ದೇವರ ಅನುಗ್ರಹ ಆಶೀರ್ವಾದ ಮಂತುಕೊಂಡು ಬಂದು ದೇವರ ಪ್ರಾರ್ಥನೆ ಅಂತಂದೆ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಸೂದನಾ ಮಂಗಳಂ ದೇವಕಿ ಪುತ್ರೋ ಮಂಗಳಂ ಗಡದ್ವ ನಾಗದೇವತಾಭ್ಯೋ ನಮಸೋಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಸೋಮನಾಥ ದೇವರ ಸನ್ನಿಧಿಯಲ್ಲಿ ರಾಣಿ ಹಬ್ಬಕ್ಕನ ಕೆರೆ ಪುರಾತನ ಕೆರೆಯಲ್ಲಿತ್ತು. ಇದನ್ನು ಭೇಟಿ ಕೊಟ್ಟು ರಾಣಿ ಕೆರೆ ಅಂತ ಕರೀತಾ ಇದ್ದರು. ಇದಕ್ಕೆ ನಾವು ಭೇಟಿ ಕೊಟ್ಟು ಮೂಢದೇವತೆಯಿಂದ ಕೆರೆ ಅಭಿವೃದ್ಧಿ ಮಾಡಬೇಕು ಎಂಬ ಆಶೆಯನ್ನು ಇಟ್ಟುಕೊಂಡು ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಆದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಹೇಳಿದಾಗ ಅವರು ಕೂಡಲೇ ಅದಕ್ಕೆ ಸ್ಪಂದಿಸಿ
ಇಮಿಡಿಯೇಟ್ ಮಾಡಿಸಬೇಕು, ಕೂಡಲೇ ಮಾಡಿಸಬೇಕು, ಅದಕ್ಕೆ ಬೇಕಾದಂಥ ಮೊತ್ತವನ್ನು ಮೂಡದಿಂದ ಕೊಡಿ ಅಂತ ನನಗೆ ಆದೇಶ ಮಾಡಿದ ಪ್ರಕಾರ ಇವತ್ತು ನಾವು ಎಲ್ಲ ಕೆರೆಗಳಿಗೆ ಶಂಕುಸ್ಥಾಪನೆ ಉಳ್ಳಾಳದಲ್ಲಿ ಮಾಡಿಕೊಂಡು ಬಂದೆವು. ಇಲ್ಲಿ ಈ ಕೆರೆಯನ್ನು ಮಾಡ್ತಾ ಇದ್ದೇವೆ. ಇದು ಊರವರ ಸಹಕಾರದಿಂದ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದಂಥ ರವೀಂದ್ರನಾಥ್ ರೈ ಅವರು ಮತ್ತು ಟ್ರಸ್ಟಿಯವರಾದಂಥ ದೀಪಕ್ ಪಿಲಾರ್ ಮತ್ತು ಎಲ್ಲ ಟ್ರಸ್ಟಿಗಳ ಕೋರಿಕೆಯಂತ ಈ ಕೆರೆಯನ್ನು ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದು ಒಳ್ಳೆಯದಾದಂಥ ಒಂದು ದೊಡ್ಡದಾದಂಥ ಒಳ್ಳೆಯ ಕೆರೆ ಆಗಿದ್ದುಕೊಂಡು ಈ ಪರಿಸರದ ಜನರಿಗೆ, ನಾಗರಿಕರಿಗೆ ಇದರ ಸವಲತ್ತು ದೊರಕುವಂತಾಗಲಿ, ಅಕ್ಕಪಕ್ಕದಲ್ಲಿ ಬೇಕಾದಂಥ ಟ್ರ್ಯಾಕ್ ಅದನ್ನು ಕೂಡ ವ್ಯವಸ್ಥೆ ಇದ್ದಾಗೆಲ್ಲ ಮಾಡುವಂಥ ವ್ಯವಸ್ಥೆ ಮಾಡಿದೆ. ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ನೀಡಿದಂಥ ಕ್ಷೇತ್ರದ ಶಾಸಕರಾದಂಥ, ಅದೇ ರೀತಿ ವಿಧಾನಸಭೆ ಸ್ಪೀಕರ್ ಆದಂಥ UT ಖಾದರ್ ಅವರಿಗೆ ನಾನು ಸೋಮೇಶ್ವರ ಪುರಸಭೆಯ ಜನತೆಯ ಪರವಾಗಿ ಮೂಡದ ಅಧ್ಯಕ್ಷನಾಗಿ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಅವರ ಆದೇಶದಂತೆ ಈ ಕೆಲಸ ಆಗಿದೆ. ಸನ್ಮಾನ್ಯ ಸ್ಪೀಕರ್ ಅವರು ಮಾತಾಡಬೇಕಾಗಿ. ಬಹಳ ವರ್ಷದಿಂದ ಈ ಕೆರೆಯನ್ನು ಗಮನಿಸ್ತಿದ್ದೆವು. ಯಾಕೆಂತ ಹೇಳಿದರೆ ರಾಣಿ ಕೆರೆ ಅಂತಲೇ ಹೆಸರು ಇದಕ್ಕೆ. ರಾಣಿ ಹಬ್ಬಕ್ಕ ಇಲ್ಲಿ ಒಂದು ಸ್ನಾನ ಮಾಡ್ತಿದ್ರು ಅಂತ ಹೇಳಿ ಒಂದು ಪುರಾತನ ಒಂದು ಎಲ್ಲರಿಗೂ ಇಲ್ಲಿನ ಊರಿನವರಿಗೆ ಒಂದು ತಿಳಿದು ಬಂದಂಥ ಒಂದು ಮಾಹಿತಿ. ಇದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಕೆಲವು ವರ್ಷದಿಂದ ನಮ್ಮಲ್ಲಿ ಒಂದು ಇದಿತ್ತು. ಅದಕ್ಕೆ ಕಾಲ ಕೂಡಿ ಬಂದಿದೆ. ನಮ್ಮ ಜನಪ್ರಿಯ ಶಾಸಕರು, ನಮ್ಮ ಆತ್ಮೀಯ ಸ್ಪೀಕರ್, ಕರ್ನಾಟಕ ಸರ್ಕಾರ ಸ್ಪೀಕರ್ ಆದ UT ಖಾದರ್ ಅವರ ಒಂದು ಮುಂದಾಳತ್ವದಿಂದ ಹಾಗೂ ಸದಾಶಿವ ಮೂಢ ಅಧ್ಯಕ್ಷರ ಸಹಕಾರದಿಂದ ಇದೊಂದು ನಾವು ನೆನೆಸಿದ ಕನಸು ಇವತ್ತು ನನಸಾಗುತ್ತಿದೆ. ಅವರು ದೇವರು ಒಳ್ಳೇದು ಮಾಡಲಿ. ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಸನ್ಮಾನ್ಯ ಶಾಸಕರು ಬಹಳಷ್ಟು ಸಹಾಯ ಮಾಡಿದ್ದಾರೆ, ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಇನ್ನೂ ಮುಂದಕ್ಕೂ ಅವರಿಂದ ಸಹಕಾರ ಹಾಗೂ ಮೂಢ ಅಧ್ಯಕ್ಷರಿಂದ ಸಹಕಾರವನ್ನು ಯಾಚಿಸುತ್ತಾ ನಮ್ಮ ಎಲ್ಲ ಸೋಮನಾಥ ದೇವಸ್ಥಾನದ ಟ್ರಸ್ಟಿಗಳ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅತ್ಯಂತ ಸಂತೋಷದ ದಿನ. ಯಾಕೆಂತ ಹೇಳಿದರೆ ಈಗ 2 ಕಾರ್ಯಕ್ರಮಗಳು. ಒಂದು ಸೋಮೇಶ್ವರ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಸೋಮೇಶ್ವರ ದೇವರ ಸನ್ನಿಧಿರುವಂಥ ರಾಣಿ ಕೆರೆ, ಯಾಕೆ ಹಬ್ಬಕ್ಕ ರಾಣಿಯವರ ಕೆರೆ ಅಂತ ಹೇಳಿ ಬಹುಶಃ ಇವತ್ತು ಭಾಳಷ್ಟು ಹೆಸರುವಾಸಿಯಾದದ್ದು ಮತ್ತು ಇತಿಹಾಸಕ್ಕೆ ಸೇರಿದಂಥದ್ದು. ಅದೇ ರೀತಿ ಈಗ ತಾನಾಗಿ ಬಂದಂಥದ್ದು ಸೈಯದ್ ಮದನಿ ಹಳೆಕಾಲದಲ್ಲಿರುವಂಥ ಸೈಯದ್ ಮದನಿಯ ಅವತ್ತಿನ ಮಹಾಪುರುಷರು ಅಲ್ಲಿ ಬಹುಶಃ ಅದರಲ್ಲಿ ಒಂದು ಉಪಯೋಗ ಮಾಡ್ತಿದ್ದಂಥ ಕೆರೆ. ಬಹುಶಃ ಈ ಒಂದು ರಾಣಿ ಕೆರೆ ಭಾಳಷ್ಟು ಸಮಯದಿಂದ ಈ ರೀತಿ ಇದ್ದು ಇದನ್ನು ಬಹುಶಃ ದುರಸ್ತಿಪಡಿಸಬೇಕಂತ ಹೇಳಿ ನಮ್ಮ ಆಡಳಿತ ಸಮಿತಿ ಅಧ್ಯಕ್ಷರ ಸದಸ್ಯರು ನಮ್ಮ ಮೂಡದ ಅಧ್ಯಕ್ಷರಿಗೆ ಹೇಳಿದಾಗ ಇದನ್ನು ನಾವು ಚರ್ಚಿಸಿಕೊಂಡು ಇಂಥ ಇತಿಹಾಸ ಪ್ರಸಿದ್ಧ ಮತ್ತು ಪವಿತ್ರವಾದ ಎಲ್ಲ ಕೆರೆಗಳನ್ನು ಅದನ್ನು ಅಭಿವೃದ್ಧಿಪಡಿಸಿ, ಅದನ್ನು ಸೌಂದರ್ಯಕರಣಗೊಳಿಸಿ, ಅದನ್ನು ಭವಿಷ್ಯದ ಪೀಳಿಗೆಗೆ ಉಪಯೋಗಕ್ಕೆ ಮತ್ತು ಅದನ್ನು ಕಾಪಾಡಿಕೊಂಡು ಹೋಗೋ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಆದ ಕಾರಣ ಇವತ್ತು ನಾವು ಆದ್ಯತೆ ಮೇರೆಗೆ ಇವತ್ತು ಈ ರಾಣಿ ಕೆರೆಯನ್ನು, ಅದೇ ರೀತಿ ಹಳೆಕಾಲದ ಮದನಿ ಕೆರೆಯನ್ನು ಇವತ್ತು ಅಭಿವೃದ್ಧಿಪಡಿಸಲಿಕ್ಕೆ ಮೂಡದ ಮುಖಾಂತರ ಬಹುಶಃ ಇವತ್ತು ಒಪ್ಪಿಗೆ ಕೊಟ್ಟು ಅದಕ್ಕೆ ಅಧ್ಯಕ್ಷರು ಮತ್ತೆಲ್ಲ ಸರ್ವ ಸದಸ್ಯರಿಗೆ ನನ್ನ ವಿಶೇಷವಾದ ಕೃತಜ್ಞತೆ ನಾನು ಸಲ್ಲಿಸ್ತೇನೆ. ಅವಕಾಶ ಮತ್ತು ಅಧಿಕಾರ ಸಿಕ್ಕುವುದು ಯಾವಾಗಲೂ ಸಿಕ್ಕುವುದಿಲ್ಲ, ಕೆಲವೊಂದು ಸಂದರ್ಭ ಮಾತ್ರ ಸಿಗ್ತದೆ. ಸಿಕ್ಕಿದಂಥ ಸಂದರ್ಭದಲ್ಲಿ ಇಂಥ ಶಾಶ್ವತವಾದ ಕೆಲಸ ಮಾಡಿದ ಮಾತ್ರ ಜನಸಾಮಾನ್ಯ ಶಾಶ್ವತ ನೆನಲಿಕ್ಕೆ ನಮಗೆ ಇವತ್ತು ಆಗ್ತದೆ. ಅಂಥ ಒಂದು ಶಾಶ್ವತ ನೆನಪಿಡುವಂಥ ಕೆಲಸವನ್ನು ಇವತ್ತು ಮೂಡದವ್ರದ್ದು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಬಹುಶಃ ಇದು ಸೋಮನಾಥೇಶ್ವರ ದೇವಸ್ಥಾನ ನಮ್ಮ ಅದೊಂದು ಪವಿತ್ರವಾದ ಯಾತ್ರಾ ಮತ್ತು ಪವಿತ್ರವಾದ ಪ್ರವಾಸಿ ಕೇಂದ್ರ ಕೂಡ ಇವತ್ತು ಆಗಿದೆ. ಈ ಪ್ರದೇಶಕ್ಕೆ ಏನೆಲ್ಲ ಬಹುಶಃ ಆಗಿಂದ ಬೇಕು ಹಂತವಾಗಿ ಆ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದೇವೆ. ಅಲ್ಲಿರುವ ದೊಡ್ಡ ಕೆರೆಯನ್ನು ಕೂಡ ಇವತ್ತು ಹಿಂದೆ ಕೂಡ ಅದು ಇದಕ್ಕಿಂತ ಕಡೆದ ದುರಸ್ತಿಯಲ್ಲಿತ್ತು. ಅದನ್ನು ಅವತ್ತು ಒಮ್ಮೆ ದುರಸ್ತಿಪಡಿಸಿ ಮತ್ತೊಮ್ಮೆ ಕೂಡ 2ನೇ ಹಂತದಲ್ಲಿ ಕೂಡ ಕಳೆದ ಸಲ ಹೊರತು ದುರಸ್ತಿ ಇವತ್ತು ಆಗಿದೆ. ಈ ಸುತ್ತಮುತ್ತ ಎಲ್ಲ ಕಾಂಕ್ರೀಟ್ ರಸ್ತೆ ಕೂಡ ಇವತ್ತು ಆಗಿದೆ. ಅದು ಇನ್ನೂ ಕೂಡ ಭಾಳಷ್ಟು ಕೆಲಸ ಇವತ್ತು ಆಗಲಿಕ್ಕಿದೆ. ಸೊ ಆಡಳಿತ ಸಮಿತಿಯವರು ಮತ್ತು ಕಮಿಟಿಯವರು ಏನೆಲ್ಲ ಸಹಕಾರ ನಮಗೆ ಅದನ್ನು ರವೀಂದ್ರನಾಥ್ ಅವರ ಅಧ್ಯಕ್ಷತೆಯಲ್ಲಿ ಸದಸ್ಯರಲ್ಲಿ ಏನೆಲ್ಲ ಆ ಸಲಹೆ ಕೊಡ್ತಾರೆ ಅದಕ್ಕೆ ನಾವು ವಿಶೇಷ ಅನುದಾನ ಬಿಡುಗಡೆ ಮಾಡಿ ಮುಂದಿನ ದಿನಕ್ಕೆ ಬೇಕಾಗುವಂಥ ಮತ್ತು ಆ ಪಾವಿತ್ರತೆಯನ್ನು ಉಳಿಸುವಂಥ ಎಲ್ಲ ಕೆಲಸ ನಾವು ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ನಾನು ಹೇಳ್ಕೊಳ್ತಾ ನಿಮ್ಮೆಲ್ಲರ ನಾನು ವಿಶೇಷವಾದ ಆಶೀರ್ವಾದ ಸಹಕಾರ ನಾನು ಇವತ್ತು ಯಾಚಿಸ್ತೇನೆ. ಇದಕ್ಕೆ ಮೇನ್ ಮಾಡ್ತೀವಿ ಮೂಡ ಅಧ್ಯಕ್ಷ ದೇವಸ್ಥಾನಕ್ಕೆ ಸಪ್ರೇಟ್ ಶಾಲ್ವ್ ಅಂತ ಜರ ಸರ್ ಈ ರಾಮ ಬಸ್ ಕಡೆ